कृष्ण कृष्णाय कृष्ण हरे 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 राम 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 हरे 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 कृष्ण सेकेंड हरे राम राम हरे ಓಕೆ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಿನ ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನಿನ ಅಧ್ಯಾಯದಲ್ಲಿ ತಾನೇ ದೇವೋತ್ತಮ ಪರಮಪುರುಷ ಮತ್ತೆ ಹೇಗೆ ನಾವು ಅವನಿಗೆ ಶರಣಾಗತರಾಗುವುದರಿಂದ ಹೇಗೆ ನಾವು ಅವನನ್ನು ಸೇರಬಹುದು ಅನ್ನುವಂಥದ್ದನ್ನು ಹೇಳ್ತಾನೆ. ಹೇಗೆ ಅವನು ಎಲ್ಲವನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ತತ್ವ ಮಕ್ಕಳು ಕೌಂತೆಯ ಪ್ರಭಾತೋ ಶಶಿಸೂರ್ಯ. ಸೊ ಅವನು ಏನೋ ಚಂದ್ರನಾಗಿ ತರಕಾರಿಗಳಿಗೆ ಹಣ್ಣು ಕೊಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಸೊ ಅವನೇ ಹೇಳ್ತಾನೆ, ನಾನೇ ಎಲ್ಲ ಆಹಾರಗಳನ್ನು ಜಠರಾಗ್ನಿಯಾಗಿ ಪ್ರಾಣವಾಯುವಿನೊಂದಿಗೆ ಜೀರ್ಣ ಮಾಡ್ತೇನೆ ಅನ್ನುವ ಮಾತನ್ನು ಸಹಿತ ಅವನು ಹೇಳ್ತಾನೆ. ಆಮೇಲೆ ಕೊನೆಯದಾಗಿ ಅವನು ಹೇಳ್ತಾನೆ ಏನು, ಹೇಗೆ ನಾವು ಭಕ್ತಿಯಿಂದ ಅವನಿಗೆ ಶರಣಾಗತರಾದರೆ ಕೊನೆಯದಾಗಿ ನಮಗೆ ಅವನು ಎಲ್ಲ ಬಂಧನದಿಂದ ಮುಕ್ತಿಯನ್ನು ಮಾಡ್ತಾನೆ ಅನ್ನುವಂಥದ್ದು ಭಕ್ತಿ ಮಾಡುವುದರಿಂದ. ಸೊ ಮನಸ್ಸನ್ನು ಅವನಲ್ಲಿ ಇಡುವುದರಿಂದ ಅದು ಸಾಧ್ಯವಾಗತ್ತೆ ಅನ್ನುವಂಥದ್ದೇ ಭಕ್ತಿಯೋಗದ ನಿಜವಾದ ಸಾರಾಂಶ. ಮನಸ್ಸನ್ನು ಹರಿಯಲ್ಲಿ ಇಡಬೇಕು. ಸೊ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭವಿಸ್ತು ಶಿವನ ಹತ್ರ ಸಹಿತ ನಾವು ಅದನ್ನೇ ಬೇಡುವಂಥದ್ದು. ಅವನು ಶ್ರೇಷ್ಠರಲ್ಲಿಯೇ ಶ್ರೇಷ್ಠ ವೈಷ್ಣವ ಶಿವ. ಸೊ ಅದರಿಂದ ಇವತ್ತಿನ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಭೌತಿಕ ಪ್ರಪಂಚದಲ್ಲಿದ್ದಾಗ ಈ ಕಾಮ್ಯಕರ್ಮ ಅಥವಾ ಈ ಭೌತಿಕ ಗುಣಗಳಿಗೆ ಅನುಸಾರವಾಗಿ ನಮ್ಮಲ್ಲಿ ಕೆಲವು ಗುಣಗಳಿರುತ್ತೆ, ಕೆಲವು ದೈವಿ ಗುಣಗಳಿರುತ್ತೆ, ಕೆಲವು ಆಸುರಿ ಗುಣಗಳಿರುತ್ತೆ. ಅದರಿಂದ ಈ ಆಸುರಿ ಮತ್ತೆ ದೈವಿ ಗುಣಗಳ ವ್ಯತ್ಯಾಸ ಏನು ಮತ್ತು ಈ ಆಸುರಿ ಗುಣಗಳನ್ನು ನಾವು ಗೆಲ್ಲುವುದು ಹೇಗೆ ಅನ್ನುವಂತಹದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಶ್ರೀ ಭಗವಾನುವಾಚ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗಂ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹೀರ್ ಪ್ರಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಭರತವಂಶದವನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕೆ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ದೈವಿ ಸ್ವಭಾವ ಅಂದ್ರೆ ಏನು ಅನ್ನೋದನ್ನ ಈ 3 ಶ್ಲೋಕಗಳಲ್ಲಿ ಭಗವಂತ ಹೇಳ್ಬಿಟ್ಟಿದ್ದಾನೆ. ಸೊ ದೈವಿ ಸ್ವಭಾವ ಅಂದ್ರೆ ಈಗ ಯಾರಿಗಾದ್ರೂ ನಮಗೆ ಅಸುರಿ ಸ್ವಭಾವ ಇರಬೇಕು ಅನ್ನುವಂತಹ ಆಸೆ ಯಾರತ್ರ ಇರುವುದಿಲ್ಲ ಅಲ್ವಾ.
ಅದರಿಂದ ನಾವು ಸಹಿತ ಅಟ್ಲೀಸ್ಟ್ ದೈವಿ ಸ್ವಭಾವವನ್ನು ಇಟ್ಕೋಬೇಕು ಅನ್ನುವಂಥದ್ದು ನಾವು ಖಂಡಿತವಾಗಿಯೂ ಪ್ರತಿಯೊಂದು ಜೀವಿಯೂ ಒಪ್ಕೊಳ್ಳೋದಿಲ್ಲ ಅಂತಿಲ್ಲ. ಆದರೆ ಕೆಲವು ಅಸುರಿ ಗುಣಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಆದರೆ ದೈವಿ ಗುಣಗಳು ಯಾವುವು ಹಾಗಿದ್ರೆ? ಅವನು ದೈವಿ ಗುಣಗಳ ಬಗ್ಗೆ ನೋಡಿ ಎಷ್ಟು ಕ್ಲಿಯರ್ ಆಗಿ. ಅಭಯ ಅಂದ್ರೆ ಭಯನೇ ಇಲ್ಲದೆ ಇರುವುದು. ಯಾಕೆ ಭಯ ಇರುವುದಿಲ್ಲ? ಯಾವಾಗ ಮನಸ್ಸು ಭಗವಂತನಲ್ಲಿ ಇರುತ್ತೋ, ಸ್ಥಿರವಾಗಿರುತ್ತೋ, ಆಗ ನಮಗೆ ಭಯ ಅನ್ನುವುದು ಇರುವುದಿಲ್ಲ. ಯಾಕೆಂದ್ರೆ ಅದು ಭೌತಿಕ ಅಸ್ತಿತ್ವದ ನಿಲುಗಡೆ. ಹೇಗೆ ನಾವು ಅಷ್ಟಾಂಗ ಯೋಗದಲ್ಲಿ ನೋಡಿದ್ದೇವೆ, ಅವನು ಸಮಾಧಿ ಸ್ಥಿತಿಗಿಂತ ಮೊದಲು ಏನು ಧಾರಣಕ್ಕೆ ಹೋದಾಗ ಅವನು ಧರಿಸಿದ್ದಾನೆ, ಯೋಗವನ್ನ ಆಕ್ಚುಲಿ ಧರಿಸಿದ್ದಾನೆ ಅಂತ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಈ ಭೌತಿಕ ಅಸ್ತಿತ್ವದ ಯಾವುದೇ ಇದರ ಇರುವುದಿಲ್ಲ. ಅಲ್ಲಿ ಅಭಯವನ್ನು ಹೊತ್ತಾನೆ. ಅದರಿಂದ ಭಕ್ತಿಯನ್ನ ಮಾಡಿದ ಶುದ್ಧ ಭಕ್ತನು ಸಹಿತ ಯಾರು ಈ 3 ಗುಣಗಳನ್ನ ಮೀರಿರ್ತಾನೆ ಅಂಥವನಿಗೂ ಸಹಿತ ಭಯ ಅನ್ನುವಂತಹದ್ದು ಇರುವುದಿಲ್ಲ. ಅದರಿಂದ ಅಭಯ ಅನ್ನುವಂಥದ್ದು ಬರುತ್ತೆ. ಅದು ದೈವಿ ಗುಣ. ಆದ್ರೆ ನಮಗೀಗ ಭಯ, ಪ್ರತಿದಿನ ಭಯ. ನಾಳೆ ಎಲ್ಲಾದ್ರೂ ನಾನು ತೀರ್ಕೊಂಡ್ರೆ, ನಾನು ಸತ್ತೋದ್ರೆ ಅನ್ನುವಂಥ ಒಂದು ಭಯ. ನಾಳೆ ಅದು ಇದಾಗ್ಲಿಲ್ಲ ಏನಾಗತ್ತೆ ಅನ್ನುವಂಥದ್ದು ಭಯ ಅಥವಾ ಚಿಂತೆ ಏನೇನೋ ಇರುತ್ತೆ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಏನು? ಮುಖ್ಯ ಕಾರಣ, ಪ್ರತಿಯೊಂದಕ್ಕೂ ಕಾರಣ ಅಲ್ಲಿ ಭಗವಂತನ ಶರಣಾಗತಿ ಇಲ್ಲದೆ ಇರುವಂತಹದ್ದು. ಅದರಿಂದ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಭಯ ಅನ್ನುವಂಥ ಅಸ್ತಿತ್ವದ ಶುದ್ಧಿ. ಅಂದ್ರೆ ನಾವು ಎಲ್ಲಿದ್ದೇವೋ ಅಲ್ಲಿ ಅಸ್ತಿತ್ವ ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್. ಹೇಗೆ ನಾವು ಪರಿಶುದ್ಧರಾಗಿ ಇದ್ರೆ ಹೇಗಿರಬಹುದು ಸ್ವಲ್ಪ ಆಲೋಚನೆ ಮಾಡಿ. ಅದರಿಂದ ಹೇಗೆ ನಾವು ನಮ್ಮಲ್ಲಿರುವಂತಹ ಅಪರಿಶುದ್ಧತೆಯೇ ಹಲವಾರು ರೀತಿಯ ನಮ್ಮ ದುಃಖಗಳಿಗೆ ಕಾರಣವಾಗಿದೆ ಇವತ್ತಿನ ದಿವಸ. ಅದರಿಂದ ಆ ಪರಿಶುದ್ಧತೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನ ಬೆಳೆಸಿಕೊಳ್ಳುವಂತಹದ್ದು. ಜ್ಞಾನ ಬೆಳೆಸ್ಕೊಳ್ಬೇಕು. ಭಗವಂತ ಹೇಳ್ತಾನಲ್ಲ ಈಗ ಏನು, ನೀನು ಜ್ಞಾನ ಹೇಗೆ ಬೆಳೆಸ್ಕೊಳ್ಳುವುದು? ಗುರುವಿನ ಮುಖಾಂತರ. ಯಾವ ಗುರು? ಪರಂಪರೆಯಿಂದ ಬಂದಂತಹ ಗುರುವಿನ ಮುಖಾಂತರ ನಾವು ಹೋಗಿ ಕೇಳಿ ವಿನಮ್ರತೆಯಿಂದ ಪ್ರಶ್ನೆ ಮಾಡಿ ಆ ಜ್ಞಾನವನ್ನ ಪಡೆದುಕೊಳ್ಳುವಂತಹದ್ದು. ಅದು ದಿವ್ಯ ಜ್ಞಾನವನ್ನ ಬೆಳೆಸಿಕೊಳ್ಳುವಂತಹದ್ದು. ಅದು ದೈವಿ ಗುಣ. ದಾನ ಮಾಡುವಂತಹದ್ದು. ಸೊ ದಾನ ಯಾರಿಗೆ? ಮುಖ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಇರುವವರಿಗೆ ದಾನ ಹೇಳಲಾಗಿದೆ. ಈ ವರ್ಣಾಶ್ರಮ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅದು ಬೇರೆ, ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು. ಆದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ 4 ಆಶ್ರಮಗಳಿದೆ. ಅದರಿಂದ ಗೃಹಸ್ಥ ಅದನ್ನು ಆಶ್ರಮ ಅಂತಲೇ ಕರೀತಾರೆ. ಬ್ರಹ್ಮಚರ್ಯದಲ್ಲಿ ಮದುವೆಗಿಂತ ಮೊದಲು ಏನಿರತ್ತೆ, ಅಲ್ಲಿ ಪುರುಷನಾದವನು ಮುಖ್ಯವಾಗಿ ಅವನು ವೇದಾಧ್ಯಯನ ಅಥವಾ ಜ್ಞಾನ ಸಾಧನೆ ಮಾಡುವಂತಹದ್ದು. ಅವನು ದಾನ ಮಾಡಲಿಕ್ಕೆ ಅರ್ಹನಲ್ಲ. ಅವನು ಯಾಕಂದ್ರೆ ಅವನು ಬೇರೆಯವ್ರ ಹತ್ರ ಕೇಳಿ ಪಡೆದು, ನೀವು ಹಳೆ ಕಾಲದಲ್ಲೆಲ್ಲ ನೋಡಿರ್ಬೋದು, ಆ ಥರದ್ದು ಏನಾದ್ರೂ ನಾವು ಗುರುಕುಲಕ್ಕೆ ಹೋಗ್ಬೇಕು, ಅಲ್ಲಿ ಅಭ್ಯಾಸ ಮಾಡಬೇಕು ಅಂದ್ರೆ ನಾರ್ಮಲಿ ಏನಾಗುತ್ತೆ, ಅಲ್ಲಿ ಹೋದಾಗ ಅವರು ಆ ಗುರುಕುಲಕ್ಕೋಸ್ಕರ ಬೇರೆಯವ್ರ ಹತ್ರ ಹೋಗಿ ಬೇಡಿ ತಂದು ಅದು ಆ ರೀತಿಯಾಗಿ ನಡೆಯುವಂತಹದ್ದು. ಸೊ ಅದರಿಂದ ಬ್ರಹ್ಮಚರ್ಯದಲ್ಲಿ ಆ ಥರ. ಆದರೆ ಗೃಹಸ್ಥ ಮದುವೆ ಮಾಡ್ಕೊಂಡ್ಮೇಲೆ ಅವನಿಗೆ ಭಗವಂತ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನು ಸಹಿತ ಕಲ್ಪಿಸ್ತಾನೆ. ಅಲ್ಲಿ ಅವನೇನು ದುಡಿತಾನೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ಅವನು ಆ ದುಡಿತಾಯದಲ್ಲಿ ಅವನು ಏನ್ ಮಾಡಬೇಕು? ದಾನ ಮಾಡಬೇಕು. ದಾನ ಮಾಡ್ಲಿಕ್ಕೆ ಅವನ ಅರ್ಹ. ಆಮೇಲೆ ಮತ್ತೆ ನಾವು ವಾನಪ್ರಸ್ಥಕ್ಕೆ ಹೋದಾಗ ಅಲ್ಲಿ ಮತ್ತೆ ಇಲ್ಲ, ದಾನ ಅನ್ನುವಂಥದ್ದು ಬರುವುದಿಲ್ಲ. ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಸನ್ಯಾಸಿಗಂತೂ ಏನೂ ಬೇಕಾಗುವುದಿಲ್ಲ, ಎಲ್ಲ ಭಗವಂತನೇ ನೋಡ್ಕೊಳ್ತಾನೆ. ಅದನ್ನೇ ಇವತ್ತಿನ ಅಧ್ಯಾಯದಲ್ಲಿಯೂ ಹೇಳ್ತಾನೆ. ದೈವಿ ಪ್ರಕೃತಿಯೇ ಮಹಾತ್ಮರನ್ನ ರಕ್ಷಿಸುತ್ತೆ. ಆಲ್ರೆಡಿ ನಾವು ನೋಡಿದ್ದೇವೆ 9ನೇ ಅಧ್ಯಾಯದಲ್ಲಿ. ಸೊ ಅದರಿಂದ ದಾನ, ಆತ್ಮ ಸಂಯಮ ಆತ್ಮ ಯಾವ ರೀತಿಯಾಗಿಯೂ ನಾವು ಯಾವುದಕ್ಕೂ ಪ್ರತಿಕ್ರಿಯಿಸದೆ ಆತ್ಮದಲ್ಲಿಯೇ ಸ್ಥಿರರಾದಾಗ ಈ ಸಂಯಮ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ಎಲ್ಲ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗುವಂಥದ್ದು, ಯಜ್ಞ ಮಾಡುವಂಥದ್ದು. ಯಜ್ಞ ಕಲಿಯುಗಕ್ಕೆ ನಾವು ತಿಳ್ಕೊಂಡಿರುವಂತಹ ಯಜ್ಞ ಯಾವುದು? ಜಪಯಜ್ಞ, ಕಲಿಯುಗದ ಯುಗಧರ್ಮ, ಹರಿನಾಮ ಸ್ಮರಣೆ. ವೇದಾಧ್ಯಯನ ಮಾಡುವಂತಹದ್ದು ತಪಸ್ಸಿನಲ್ಲಿ ಹಲವಾರು ರೀತಿಯ ತಪಸ್ಸಿದೆ, ನಾವು ನೋಡೋಣ. ನಾಳಿನ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. ಶರೀರದ ತಪಸ್ಸಿದೆ, ಮಾತಿನ ತಪಸ್ಸಿದೆ, ಬೇರೆ ಬೇರೆ ರೀತಿಯ ತಪಸ್ಸಿದೆ. ಅದು ಏನು ಅನ್ನುವಂಥದ್ದನ್ನು ನೋಡಿ. ಸರಳತೆ, ಸಿಂಪಲ್ ಲಿವಿಂಗ್ ಆಗತ್ತೆ. ಯಾಕೆಂದ್ರೆ ಏನೂ ಅವಶ್ಯಕತೆ ಇರುವುದಿಲ್ಲ. ಸೊ ಹಿಂಸೆಯ ವ್ಯಾಖ್ಯಾನ ಬೇರೆಯವರಿಗೆ ತೊಂದರೆ ಕೊಡೋದು. ಆದರೆ ಭಗವಂತನ ಕುರಿತಾಗಿ
ಹಿಂಸೆ ಮಾಡುವಂತಹ ಪರಿಸ್ಥಿತಿ ಬಂದರೆ ಕ್ಷತ್ರಿಯರಾದವರು ಅದನ್ನ ಮಾಡ್ತಾರೆ. ಕ್ಷತ್ರಿಯರು ಯುದ್ಧ ಮಾಡುವುದು ಹಿಂಸೆನೆ ಆ ಲೆಕ್ಕದಲ್ಲಿ ಕೇಳಲಿಕ್ಕೆ ಹೋದ್ರೆ. ಆದ್ರೆ ಅರ್ಜುನಿಗೆ ಹೇಳ್ತಾನೆ ನೀನು ಯುದ್ಧ ಮಾಡು ಅಂತ. ಇವನು ವಾನರ, ಹನುಮಂತ ಮಾಡಿದ್ದು ಲಂಕೆಯನ್ನು ಸುಟ್ಟಿದ್ದು ಹಿಂಸೆನೆ. ಆದ್ರೆ ಭಗವಂತನಿಗೋಸ್ಕರ ಮಾಡಿರೋದರಿಂದ ಅದು ಹಿಂಸೆ ಅಲ್ಲ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯ ಯಾವಾಗಲೂ ಸತ್ಯವನ್ನ ಹೇಳುವಂತಹದ್ದು. ಸತ್ಯದ ಬಗ್ಗೆಯೂ ನಾವು ನೋಡೋಣ ಮುಂದೆ ಹೋಗ್ತಾ. ಮಾತಿನ ತಪಸ್ಸಲ್ಲಿ ಏನಾಗತ್ತೆ, ಸತ್ಯ ಮಾತಿನ ತಪಸ್ಸು ಹೇಗಿರ್ಬೇಕು ಅನ್ನುವಂಥದ್ದು. ಕೋಪ ಮಾಡಿಕೊಳ್ಳದೇ ಇರುವಂತಹದ್ದು. ಕೋಪ ಮಾಡಿಕೊಳ್ಳದೇ ಇರುವಂತಹದ್ದು ಅಂದ್ರೆ ಸುಮ್ಮನೆ ಅನವಶ್ಯಕವಾಗಿ ಕೋಪವೇ ಬರುತ್ತೆ. ಆದ್ರೆ ಒಂದು ಪರ್ಪಸ್, ಯಾರಾದರೂ ಒಬ್ಬರಿಗೆ ಒಂದು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಅಂದ್ರೆ ಕರ್ತವ್ಯವಾಗಿ ನಾವು ಕೆಲವೊಂದು ಟೈಮ್ ಕೋಪ ಮಾಡಿಕೊಳ್ತಾ ಇದ್ರೆ ಅದು ಕಂಟ್ರೋಲ್ಡ್ ಕೋಪ ಇರುತ್ತೆ. ಆ ಪರ್ಟಿಕ್ಯುಲರ್ ಪರಿಸ್ಥಿತಿಗೆ ಅವಶ್ಯಕತೆ ಇರಬಹುದು, ಅದರಿಂದ ನಾವು ಮಾಡ್ಬೋದು. ಆದ್ರೆ ಒಬ್ಬ ಭಗವಂತನ ನಾಮಸ್ಮರಣೆಯಲ್ಲಿದ್ದು ಒಬ್ಬನು ಕೋಪ ಮಾಡ್ತಾನೆ ಅಂದ್ರೆ ಅವನ ಉದ್ದೇಶ ಏನಿರುತ್ತೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಯಾರ ಮೇಲೆ ಅವನು ಕೋಪ ಮಾಡಿದಾನೆ ಅವನು ಸರಿಯಾದ ರೀತಿಯಲ್ಲಿ ಭಕ್ತಿಯಲ್ಲಿ ನಡಿಬೇಕು ಅನ್ನುವಂಥದ್ದು. ಸೊ ಕೋಪ ಮಾಡೋದು ಅಂದ್ರೆ ಸುಮ್ಮನೆ ಹೋಗಿ ರೇಗಾಡೋದು, ಯಾರಿಗಾದ್ರೂ ಬಾರಿಸೋದು ಆ ಥರದ್ದಲ್ಲ ಅಲ್ಲ. ಸೊ ಇಲ್ಲಿ ಕೋಪ ಮಾಡದೇ ಇರುವಂತಹದ್ದು ಅನ್ನುವಂಥದ್ದನ್ನು ಅದಕ್ಕೆ ಹೇಳಲಾಗಿದೆ. ತಪ್ಪು ಹುಡುಕೋದ್ರಲ್ಲಿ ಬೇರೆಯವರ ಮೇಲೆ ಇದು ತ್ಯಾಗ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕು. ಶಾಂತಿ, ಮನಸ್ಸಿನ ನೆಮ್ಮದಿ ಎಲ್ಲಿಂದ ಸಿಗತ್ತೆ ನಮಗೆ? ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭಗವಂತ ಹೇಳಿದ್ದಾನೆ, ಯಾರು ನನ್ನನ್ನು ಅರಿತಾರೋ ಅವರು ಶಾಶ್ವತವಾದ ಶಾಂತಿಯನ್ನು ಪಡೀತಾರೆ. ಭಗವಂತನನ್ನು ಅರಿಯುವುದರಿಂದ ನಾವು ಶಾಂತಿಯನ್ನು ಪಡೆಯುತ್ತೆ. ತಪ್ಪು ಹುಡುಕೋದ್ರಲ್ಲಿ ವಿಮುಖತೆ, ಬೇರೆಯವ್ರ ಮೇಲೆ ಮಿಸ್ಟೇಕ್ ಪಾಯಿಂಟ್ ಔಟ್ ಮಾಡೋದು, ಸೊ ಅದು ಅಸುರಿ ಗುಣ. ಆದರೆ ತಪ್ಪು ಹುಡುಕುವುದರಲ್ಲಿ ವಿಮುಖತೆ ಏನಿದೆ ಅದು ದೈವಿ ಗುಣ. ಎಲ್ಲಾ ಜೀವಿಗಳಲ್ಲಿ ದಯೆ ತೋರುವಂತಹದ್ದು. ಯಾಕೆಂದ್ರೆ ಪ್ರತಿಯೊಂದು ಜೀವಿಯ ಶರೀರ ಬೇರೆ ಇರಬಹುದು, ಆದರೆ ಆ ಶರೀರದಲ್ಲಿರುವ ಆತ್ಮ ಎಲ್ಲ ಒಂದೇ. ಆಸೆ ಪಡಬೇಕು ಭಗವಂತನಲ್ಲಿ ಹೋಗ್ಲಿಕ್ಕೆ, ದುರಾಸೆ ಪಡಬಾರ್ದು. ಸೆಲ್ಫಿಶ್ ಡಿಸೈರ್ಸ್ ಅಂತ ನಾವು ಕರಿತೇವಲ್ಲ, ಅದಿರಬಾರ್ದು. ಮೃದು ಸ್ವಭಾವ, ಸಾಫ್ಟ್ ನೇಚರ್, ಅದು ಆಟೋಮೆಟಿಕಲಿ ಬರುತ್ತೆ. ಹರಿನಾಮ ಸ್ಮರಣೆ ಮನಸ್ಸನ್ನು ಇಟ್ಟಾಗ ನಮಗೆ ಮೃದು ಸ್ವಭಾವ ಬರುತ್ತೆ, ನಮ್ರತೆನೂ ಬರುತ್ತೆ. ನಮ್ರರಾಗಿರುವಂತಹದ್ದು, ಯಾವುದೇ ರೀತಿಯಾದ ಅಹಂಕಾರವನ್ನ ತೋರಿಸದೇ ಇರು. ದೃಢ ಸಂಕಲ್ಪದ ಬಗ್ಗೆ ಅರ್ಜುನನ 5ನೆಯ ಕಾರಣ, ನನಗೆ ಈಗ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಅದರಿಂದ ಭಗವಂತ ಹೇಳ್ತಾನೆ ಭಕ್ತಿಯೇ ಅಲ್ಲಿ ಸಂಕಲ್ಪವಾಗತ್ತೆ. ತೇಜಸ್ಸು ಕ್ಷಮೆ ಮಾಡುವಂತಹದ್ದು, ಪ್ರತಿಯೊಂದನ್ನು ಕ್ಷಮಿಸಿಕೊಂಡು ಮುಂದೆ ಹೋಗುವಂತಹದ್ದು. ಯಾಕಂದ್ರೆ ಈ ಕರ್ಮದಲ್ಲಿ ಏನಾಗತ್ತೆ ಅಂದ್ರೆ, ಈಗ ಯಾರಿಗೋ ಒಬ್ಬರಿಗೆ ಬೈದ್ರು ಅಂದ್ರೆ, ಕೆಟ್ಟ ಮಾತುಗಳಿಂದ ಯಾರಿಗೋ ಒಬ್ಬರಿಗೆ ಜೋರಾಗಿ ಏನಾದ್ರೂ ಹೇಳಿರ್ಬೋದು, ಆಡಬಾರದ ಮಾತುಗಳಿಂದ. ಮತ್ತೆ ಅವನಿಗೆ ಮತ್ತೆ ಅದೇನಾಗತ್ತೆ ಅಂದ್ರೆ ಅದು ಸೈಕಲ್ ನಡೀತಾ ಇರುತ್ತೆ. ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು. ಅದರಿಂದ ಒಂದ್ ಕಡೆ ಸುಮ್ಮನೆ ನಾವು ಹರಿಯಲ್ಲಿ ಮನಸ್ಸನ್ನಿಟ್ಟು ಆ ಸಿಚುವೇಶನ್ ಇಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಕ್ಷಮೆ ಗುಣ ಕೆಲಸ ಮಾಡುತ್ತೆ. ಕ್ಷಮೆ ಅನ್ನುವಂಥದ್ದು ಸ್ಥೈರ್ಯ ಅಂದ್ರೆ ಅದು ಒಂಥರ ಕಾನ್ಫಿಡೆನ್ಸ್, ಇದೇ ತರನೇ ಆಗಿರುತ್ತೆ. ಸ್ಥೈರ್ಯ ಅನ್ನುವಂಥದ್ದು. ಶುಚಿತ್ವ, ಒಳಗೆ ಹೊರಗೆ, ಆಂತರಿಕವಾಗಿ ಬಹಿರಂಗವಾಗಿ ಶುಚಿತ್ವ ಇರುವಂತಹದ್ದು. ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡೋದು. ಯಾರು ನಮಗೆ ಗೌರವ ಕೊಡಬೇಕು, ನಾನು ಮಾಡಿದ್ದೆಲ್ಲ ರಿಕಗ್ನೈಸ್ ಮಾಡಬೇಕು, ನಾನು ಚೆನ್ನಾಗಿ ಭಕ್ತಿ ಮಾಡ್ತಿದ್ದೀನಿ ಅಂತ ಒಬ್ಬ ಯಾರಾದರೂ ಹೇಳಬೇಕು. ಸೊ ಅದೆಲ್ಲದರಿಂದ ನಾವು ಹೊರಗೆ ಬಂದ್ಬಿಡ್ಬೇಕು, ಆಸೆ ಪಡೋದು. ಆ ರೀತಿ ಆಸೆಯನ್ನು ಪಡೆಯಬಹುದು. ಸೊ ಇವು ಭಗವಂತ ಹೇಳ್ತಾ ಇರುವಂತಹದ್ದೇನು, ದಿವ್ಯ ಗುಣಗಳು. ಇದು ದಿವ್ಯ ಸ್ವಭಾವ ಇರುವ ಪುಣ್ಯಶೀಲರಲ್ಲಿ ಈ ಗುಣಗಳು ಇರತ್ತೆ ಅನ್ನುವಂಥದ್ದನ್ನ ಹೇಳ್ತಾನೆ. ಈಗ ನಾವು ಅಸುರಿ ಸ್ವಭಾವಕ್ಕೆ ಹೋಗೋಣ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಜಯ ಸಾಯಿ ಮಾತಾಜಿ, ಹರೇ ಕೃಷ್ಣ. ಪ್ರಾರ್ಥನೆ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಹರೇ ಕೃಷ್ಣ ಪ್ರಭು. ಸೊ ಜಂಬ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ ನಾವೇ ಗೊತ್ತಿದೆ ನಮಗೆ ಜಂಬ ಇರಬಾರ್ದು ಅಂತ ಬಂದ್ಬಿಡತ್ತೆ. ಎಲ್ಲಿಂದ ಬರುತ್ತೆ ಅದು ಅನ್ನೋದನ್ನ ನೀವು 14ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರ. ಅದು ಬರೋದಕ್ಕೆ ಕಾರಣ ಈ ಪ್ರಕೃತಿಯ 3 ಗುಣಗಳು. ಆ 3 ಗುಣಗಳಲ್ಲಿ ಯಾವ ಗುಣಗಳಿಂದ ಅದು ಬರುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಅದರಿಂದ ಜಂಬ, ದರ್ಪ, ಸೊಕ್ಕು, ಅಭಿಮಾನದಲ್ಲಿ ಇದು ಅಹಂಕಾರ, ಅಭಿಮಾನ ಅಂದ್ರೆ
ನಾನೇ ಎಲ್ಲದಕ್ಕೂ ಕಾರಣ, ನಾನೇ ಗ್ರೇಟ್ ಅನ್ನುವಂತಹದ್ದೇನಿದೆ ಅದು. ಕ್ರೋಧ, ಕಾಮ ಕ್ರೋಧೋಭಿದಾಯತೆ, ಅಂದ್ರೆ ಕಾಮ ಇದ್ರೆ ಕ್ರೋಧ ಬರುತ್ತೆ, ಅಲ್ಲಿ ಕ್ರೋಧದಿಂದ ಪ್ರತಿವಿಭ್ರಮೆ ಆಗುತ್ತೆ. ಕ್ರೌರ್ಯ, ಕ್ರೌರ್ಯ ಬೇರೆಯವರಿಗೆ ತೊಂದರೆ ಕೊಡುವಂತ, ಅವ್ರ ಮೇಲೆ ಅಟ್ಟಹಾಸ ಮಾಡುವಂತಹದ್ದು. ಸೊ ಹೀಗೆಲ್ಲ ಆನೆ ಮಾಡ್ತಾ ಇದೆ, ದರ್ಪ ತೋರಿಸ್ತಾ ಇದೆ, ಕ್ರೌರ್ಯವನ್ನು ತೋರಿಸ್ತಾ ಇದೆ, ಹೋಗಿ ಇರಿತಾ ಇದೆ. ಮತ್ತು ಈ ಅಜ್ಞಾನ, ಜ್ಞಾನ ಇಲ್ಲ, ಆನೆಗೆ ಜ್ಞಾನ ಇದ್ರೆ ಅದನ್ನ ಮಾಡೋದಿಲ್ಲ, ಅದು ಅದರ ಜ್ಞಾನ ಇಲ್ಲ, ಅದರಿಂದ ಈ ಅಜ್ಞಾನ ಇವೆಲ್ಲ ಸೇರಿ ರಾಕ್ಷಸಿ ಗುಣಗಳು ಅನ್ನೋದನ್ನ ಹೇಳ್ತಾನೆ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಭಾರತ್ ಅಭಿಜಾತೋಸಿ ಪಾಂಡವ. ಪ್ರತಿಭಾ ಮಾತಾಜಿ, ಹರೇ ಕೃಷ್ಣ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ, ಯಾಕೆ ನಾವು ದೈವಿ ಗುಣವನ್ನ ಬೆಳೆಸ್ಕೊಳ್ಬೇಕು. ದೈವಿ ಗುಣ ಬೆಳೆಸ್ಕೊಳ್ಳುವುದರಿಂದ ಅದು ನಮ್ಮನ್ನ ಮುಕ್ತಿಗೆ ಕೊಂಡೊಯ್ಯುತ್ತೆ. ಆದರೆ ಅಸುರಿ ಗುಣಗಳು ಬಂಧನಕ್ಕೆ, ಬಂಧನಕ್ಕೆ ಅಂದ್ರೆ ಇದೇ ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ಸಾವಿನ ಚಕ್ರಕ್ಕೆ ಅದು ದೂಡತ್ತೆ, ನಮ್ಮನ್ನ ತಳ್ಳತ್ತೆ. ಆಟೋಮೆಟಿಕಲಿ ಈ ಪ್ರಕೃತಿಯ ಆ ಗುಣಗಳ ಪ್ರಭಾವದಿಂದ ಆಗುವಂತಹದ್ದು ಅದು, ಅದರಿಂದ ನಮ್ಮನ್ನು ತಳ್ಳತ್ತೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಅವನು ಹೇಳ್ತಾನೆ, ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ನೀನೇನು ಶೋಕಿಸಬೇಡ ಈಗ, ಯಾಕೆಂದ್ರೆ ನೀನು ದೈವಿ ಸಂಪತ್ತಿನೊಂದೇ ಹುಟ್ಟಿದೀಯ, ನೀನು ಅಸುರನಲ್ಲ, ನೀನು ದೈವಿ ಸಂಪತ್ತನ್ನು ಹೊಂದಿದ್ದೀಯ, ನಿನ್ನ ಹತ್ರ ಆಸುರಿ ಸ್ವಭಾವ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನ ಹತ್ರ ಆಸುರಿ ಸ್ವಭಾವ ಇದ್ದಿದ್ರೆ ಅವನು ಇಷ್ಟೊತ್ತಿಗೆ ಅಹಂಕಾರದಿಂದ ಯುದ್ಧನೇ ಶುರು ಮಾಡಿಬಿಡ್ತಾ ಇದ್ದ. ಆ ಒಂದು ಸಾತ್ವಿಕವಾಗಿ ಆಲೋಚನೆಯನ್ನ ಮಾಡಿ ಪ್ರತಿಯೊಂದನ್ನು ಆಗು ಹೋಗುಗಳ ವಿಮರ್ಶೆ ಅವನು ಮಾಡ್ತಾ ಇದ್ದಾನೆ ಇಲ್ಲಿ ಅದು ಕೃಷ್ಣನ ಜೊತೆಗೆ. ಮತ್ತೆ ಹೇಳ್ತಾನೆ ಕೃಷ್ಣ, ನೋಡಿ ಇಷ್ಟೆಲ್ಲ ಕಾರಣ ಇದೆ, ನಾನು ಯಾಕೆ ಯುದ್ಧ ಮಾಡಬೇಕು. ಆದ್ರೆ ದುರ್ಯೋಧನ ಹಾಗೆ ಮಾಡ್ಲಿಲ್ಲ. ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ, ನೋಡಿ ದ್ರೋಣಾಚಾರ್ಯರು ಅಲ್ಲ, ಅವರಿದ್ದಾರೆ, ಇವರು ಇದ್ದಾರೆ, ಎಲ್ಲರೂ ಯುದ್ಧ ಮಾಡಬೇಕು. ಭೀಷ್ಮಾಚಾರ್ಯ ಶಂಕ ಹೋಗ್ತಾರೆ, ಅವನಿಗೆ ಬಹಳ ಖುಷಿ ಆಗುತ್ತೆ. ಆದ್ರೆ ಅರ್ಜುನ ಹಾಗೆ ಮಾಡ್ಲಿಲ್ಲ. ಅದರಿಂದ ಅರ್ಜುನಿಗೆ ಅವನು ಹೇಳ್ತಾ ಇದ್ದಾನೆ, ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯ. ಯಾಕೆಂದ್ರೆ ಅವ್ರು ಹುಟ್ಟಿದ ಹೇಗೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಕುಂತಿದೇವಿಯ ಹೇಗೆ ಮಂತ್ರದ ಶಕ್ತಿಯಿಂದ, ಬೇರೆ ಬೇರೆ ದೇವತೆಗಳ ಅನುಗ್ರಹದಿಂದ ಅವ್ರು ಹುಟ್ಟಿದ್ದಾರೆ. ಅಂದ್ರೆ ಅನುಗ್ರಹ ಕೊಡುವನು ಕೊನೆಯದಾಗಿ ಕೃಷ್ಣನೇ, ಅದರಿಂದ ಕೃಷ್ಣನ ಅನುಗ್ರಹದಿಂದಲೇ ಅವರು ಹುಟ್ಟಿರುವಂತಹದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದ್ವೌಭೂತ ಸ್ವರ್ಗೌ ಲೋಕಯಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ವೀಣಾ ಶ್ರೀ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ ಎರಡು ವಿಧಗಳಿವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಇಲ್ಲಿ ಸೃಷ್ಟಿಯಾದಿದ್ರಲ್ಲಿ ಎರಡೂ ಇದೆ ಅಂತ ಹೇಳ್ತಾನೆ ಭಗವಂತ. ಈಗ ನಾವು ಪ್ರಶ್ನೆ ಮಾಡಬಹುದಲ್ವಾ, ಯಾಕೆ ಭಗವಂತ ಬರೀ ದೈವಿ ಗುಣನೇ ಸೃಷ್ಟಿ ಮಾಡಿದ್ರೆ ಸಾಕಿತ್ತಲ್ಲ, ನಾವು ಯಾರು ಇಷ್ಟೊಂದು ತೊಂದರೆ ಪಡುವಂತಹದ್ದು ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲಲ್ಲ, ಆಸುರಿ ಗುಣಗಳು ಯಾಕೆ ಬಂದಿದೆ ನಾವು ಪ್ರಶ್ನೆ ಕೇಳಬಹುದಲ್ಲ. ಆದ್ರೆ ಭಗವಂತನ ಮಹತ್ವ ಅರಿವಾಗುವಾಗ ಅವನ ಲೀಲೆಗಳು ಆ ರೀತಿಯಾಗಿ ನಡೀತದೆ. ಅವನ ಮಹತ್ವ ಅರಿವಾಗುವುದು ನಮಗೆ ಹೇಗೆ, ಈ ಆ ಒಂದು ವೈವಿಧ್ಯತೆ ಪ್ರಕೃತಿಯಲ್ಲಿ ಬರುವುದು ಹೇಗೆ, ಅದರಿಂದ ಅವನು ಇಲ್ಲಿ ದೈವಿ ಮತ್ತೆ ಅಸುರಿ ಸ್ವಭಾವ ಎರಡೂ ಸೃಷ್ಟಿಯಾಗಿರುವವರಲ್ಲಿ ಇದು ಇದೆ. ಈಗ ಈ ದೈವಿ ಸ್ವಭಾವದವರು ಮತ್ತೆ ಅಸುರಿ ಸ್ವಭಾವದವರನ್ನು ನಾವು ನೋಡ್ಲಿಕ್ಕೆ ಸತ್ಯಯುಗದಲ್ಲಿ ಹೆಚ್ಚಿನವರೆಲ್ಲ ದೈವಿ ಸ್ವಭಾವದವರೇ ಇರ್ತಾರೆ. ಆದರೆ ನಾವು ತ್ರೇತಾಯುಗಕ್ಕೆ ಬಂದಾಗ, ರಾಮನ ಯುಗದಲ್ಲಿ ನೀವು ನೋಡ್ಬೋದು, ದೈವಿ ಸ್ವಭಾವದವರು ಒಂದು ಕಡೆ ಇದ್ರೆ ಅಸುರಿ ಸ್ವಭಾವದವರು ರಾವಣ ಎಲ್ಲಿದ್ದ ಅನ್ನುವಂಥದ್ದು. ಹಾಗೆ ನಾವು ದ್ವಾಪರಾಯುಗಕ್ಕೆ ಬಂದಾಗ ಒಂದೇ ಕುಟುಂಬದಲ್ಲಿ ದೈವಿ ಸ್ವಭಾವದವರು ಅಸುರಿ ಸ್ವಭಾವದವರನ್ನು ನೋಡ್ತೇವೆ. ಪಾಂಡವರು ಅಥವಾ ಕೌರವರು ಇಬ್ರು ಕುರುವಂಶಜರೇ. ಆ ಕುರುವಂಶದಲ್ಲಿ ಕೌರವರನ್ನು ನೋಡ್ತೇವೆ, ಪಾಂಡವರನ್ನು ನೋಡ್ತೇವೆ. ಒಬ್ರು ದೈವಿ ಸಂಪತ್ತು, ಇನ್ನೊಂದು ಅಸುರಿ ಸಂಪತ್ತನ್ನು ಹೊಂದಿರುವಂಥವರು. ಆದರೆ ಕಲಿಯುಗದಲ್ಲಿ ಎಲ್ಲಿ ನೋಡ್ತೇವೆ ನಾವು ಈ ದೈವಿ ಮತ್ತೆ ಅಸುರಿ ಗುಣಗಳನ್ನ?
ತಮ ಗುಣದಲ್ಲಿ ನೋಡ್ತೀವಿ ಪ್ರಭು. ನಮ್ಮಲ್ಲೇ ಇರುತ್ತೆ. ಎರಡೂ ಗುಣ ನಮ್ಮಲ್ಲಿದೆ. ದೈವಿ ಗುಣನೂ ನಮ್ಮ ಹತ್ರ ಇದೆ, ಆಸುರಿ ಗುಣನೂ. ಒಂದು ವ್ಯಕ್ತಿಯಲ್ಲಿಯೇ ಅದು ಆ ಗುಣಗಳು ಅಡಕವಾಗಿವೆ ಕಲಿಯುಗದಲ್ಲಿ. ಅದರಿಂದ ನಾವೇನ್ ಮಾಡಬೇಕು, ನಮ್ಮಲ್ಲಿರುವಂತಹ ಆಸುರಿ ಗುಣಗಳನ್ನ ಕಿತ್ತು ಹಾಕಿ ದೈವಿ ಗುಣಗಳನ್ನ ನಾವು ಬೆಳಕಿಗೆ ತರಬೇಕು. ಅದು ಪ್ರಜ್ವಲಿಸುವ ಹಾಗೆ ನಾವು ಮಾಡ್ಕೋಬೇಕು. ಅದರಿಂದ ಈ ನಮ್ಮಲ್ಲಿಯೇ ಇರುವಂತಹ ಈ ಎರಡೂ ಗುಣಗಳಲ್ಲಿ ನೀವು ಹೇಳಿದಾಗೇನೆ ತಮೋ ಗುಣದಲ್ಲಿರುವವರು ಆಸುರಿ ಗುಣಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಅದು ಪ್ರಕೃತಿಯ ಗುಣಗದ ಪ್ರಭಾವದಿಂದ. ಯಾಕೆಂದ್ರೆ ಭಗವಂತ ಹೇಳ್ತಾನಲ್ಲ, ನಾವು ಬೇಕಂತೆ ಮಾಡೋದಿಲ್ಲ. ಯಾಕೆ ನಾವು ಮಾಡೋದು ಯಾಕೆ? ಆ ಗುಣಗಳ ಪ್ರಭಾವದಿಂದ ಅದು ಆಗತ್ತೆ ಅನ್ನುವಂಥದ್ದನ್ನ. ಆದ್ರಿಂದ ಆ ಗುಣಗಳ ಪ್ರಭಾವ ಆಗಿದೆ. ಆ ಗುಣಗಳನ್ನು ಮೀರುವುದು ಹೇಗೆ? ತ್ರೈಗುಣ್ಯಾನ್ ವಿಷಯಾನಿ ನಿಸ್ತ್ರೈಗುಣ್ಯ ಭವಾರ್ಜುನ. ಆ ಗುಣಗಳನ್ನು ಮೀರುವುದು ಹೇಗೆ? ಆ ಗುಣಗಳನ್ನು ಮೀರುವುದು ಒಂದೇ ಒಂದು ಹರಿಯಲ್ಲಿ ಮನಸ್ಸನ್ನು ಇಡುವುದರಿಂದ ಸಾಧ್ಯ. ಆಸುರಿ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ ಇಲ್ಲಿ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರ ನಶಂಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ತೇಷು ವಿದ್ಯತೆ. ಕೆ ಸರಳ ಮಾತಾಜಿ. ಅಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆಯೂ ಇಲ್ಲ, ಸತ್ಯವಿಲ್ಲ. ಸೊ ಇನ್ನು ಮುಂದೆನೂ ಹೇಳ್ತಾನೆ. ಸೊ ಇಲ್ಲಿ ಅಸುರಿ ಸ್ವಭಾವದವರು ಅವ್ರಿಗೇನಂದ್ರೆ ತಾನು ಮಾಡಿದ್ದೆ ಸರಿ ಅನ್ನುವಂಥದ್ದು. ಯಾರು ಎಷ್ಟು ಹೇಳಿದ್ರೆ ಏನೂ ಕೇಳೋದಿಲ್ಲ, ಅವರು ಹೇಳಲಿಕ್ಕೆ ಆಗೋದೂ ಇಲ್ಲ. ಯಾಕೆಂದ್ರೆ ಅಲ್ಲಿ ಆ ತಮೋ ಗುಣದಲ್ಲಿ ಅವರು ಜಾಸ್ತಿ ಇರೋದರಿಂದ ಖಂಡಿತವಾಗಿ ಅವರಿಗೆ ಆ ಗುಣಗಳ ಪ್ರಬಲವಾದ ಹಿಡಿತ ಅವರ ಮೇಲೆ ಇರೋದರಿಂದ ಅವರ ಜ್ಞಾನ ಅಲ್ಲಿ ಕೆಲಸ ಮಾಡೋದಿಲ್ಲ. ಅದರಿಂದ ಅವರಿಗೆ ಏನು ತಿಳಿಯದು, ಏನು ಮಾಡಬೇಕು ಏನು ಮಾಡಬಾರ್ದು, ತಾನು ಇದನ್ನ ಮಾಡ್ಬೋದಾ ಮಾಡಬಾರ್ದಾ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಕೆಲವರಿಗೆ ಮಾಡಬಾರ್ದು ಅಂತ ಗೊತ್ತಿದ್ರೆ ಅದನ್ನು ಮಾಡ್ತಾನೇ ಇರ್ತಾರೆ. ಆ ರೀತಿಯಾಗಿರುತ್ತೆ. ಅವರಿಗೆ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಈ ಶುಚಿತ್ವ, ಸನ್ನಡತೆ, ಸತ್ಯ ಹೇಗೆ ನಮಗೆ ನಾವು ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸೋದ್ರಿಂದ ನಮಗೆ ಹರಿನಾಮ ಸ್ಮರಣೆ ಮಾಡೋದ್ರಿಂದ ನಮಗೆ ಅದು ಬರ್ತಾ ಹೋಗುತ್ತೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಸೊ ಈಗ ಅಂದ್ರೆ ಇಲ್ಲಿ ದೇವರಿಲ್ಲ, ಇಲ್ಲಿ ಏನೋ ದೋ ದಿನ ಕಾ ಜಿಂದಗಿ 2 ದಿವಸದ ಜೀವನ ಎಲ್ಲವನ್ನ ಅನುಭವಿಸ್ಬೇಕು ಇಲ್ಲಿ ಅಂತ. ಅಂದ್ರೆ ಅನುಭವಿಸೋದು, ಎಲ್ಲವನ್ನ ಅನುಭವಿಸೋದು ಅಂದ್ರೆ ಏನು? ಅದು ಕಾಮ. ಕಾಮ ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಮಾಡುವಂತಹ ಕೆಲಸಗಳು. ಅದರಿಂದ ಅದನ್ನ ನಿಯಂತ್ರಿಸಲಿಕ್ಕೆ ದೇವರಿಲ್ಲ ಅಂತ ಅವರು ಹೇಳ್ತಾರೆ. ಯಾರೂ ಇದನ್ನ ಕಂಟ್ರೋಲ್ ಮಾಡಲ್ಲ, ದೇವರೇನೂ ಇಲ್ಲ. ಅಂದ್ರೆ ಎಲ್ಲಿ ತನಕ ಅವ್ರಿಗೆ ಸಾಧ್ಯ ಆಗತ್ತೆ ಅಲ್ಲಿ ತನಕ. ಆದ್ರೆ ಹೇಗೆ ನಿನ್ನೆ ಆನೆ ಮರಿಯ ಆ ವಿಡಿಯೋ ನೋಡಿದ್ವಿ, ಹೇಗೆ ಅದು ಯಾವಾಗ ಗಾಯಗೊಂಡು ಕ್ಯಾಂಪ್ಗೆ ಹೋಗುತ್ತೆ, ಅದೇ ತರ ಭಗವಂತ ಹಲವು ಜನ್ಮಗಳಾದ ಮೇಲೆ ನಮಗೆ ಶರಣಾಗತಿಯ ಮಾರ್ಗವನ್ನು ಅವನು ತೋರಿಸ್ತಾನೆ. ಸೊ ಆ ರೀತಿಯಾಗಿ ಏನು ಯಾರು ದುಃಖದಲ್ಲಿರ್ತಾರೆ, 4 ಬಗೆಯ ಜನರು ಯಾರು ಶರಣಾಗತರಾಗ್ತಾರೆ, ಆ ರೀತಿಯಾಗಿ ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಆದ್ರೆ ಎಲ್ಲಿ ತನಕ ಅವರು ಈ ರೀತಿಯಾಗಿ ಬರೀ ಕಾಮವನ್ನೇ ನಂಬ್ಕೊಂಡಿರ್ತಾರೆ, ಅವರು ಖಂಡಿತವಾಗಿಯೂ ಭಗವಂತ ಆಮನಕ್ಕೆ ಹೋಗ್ಲಿಕ್ಕೆ ಅವ್ರ ಹತ್ರ ಸಾಧ್ಯವೇ ಇರುವುದಿಲ್ಲ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನ್ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಛಾಯಾ ಮಾತಾಜಿ, ಹರೇ ಕೃಷ್ಣ. ಛಾಯಾ ರಾಮ್ ಮಾತಾಜಿ ಓದ್ತೀರಾ? ಇಲ್ಲ ದೇವರಾಜ್ ಪೂಜಾರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣರಾಗುವ ಕೆರಡೆ ಪ್ರಭು ಮೇಲೆ ಸ್ವಲ್ಪ ಮಾಡಿ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಮೇಲೆ ಇದೆಯಲ್ಲ, ಓಕೆ.
ನಿಮ್ಮ ಸ್ಕ್ರೀನಲ್ಲಿ ಪ್ರಾಬ್ಲಮ್ ಏನು? ಉಗ್ರ ಕರ್ಮಗಳನ್ನ ಮಾಡ್ತಾರೆ. ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದ. ಸೊ ಈ ಬರೀ ಕಾಮವನ್ನೇ ನಂಬ್ಕೊಂಡು ಕಾಮವೇ ಎಲ್ಲದಕ್ಕೂ ಕಾರಣ ಅನ್ನುವಂಥವ್ರು ರಾಕ್ಷಸಿ ಸ್ವಭಾವದವರನ್ನ ನಷ್ಟಾತ್ಮರು ಅಂತ ಹೇಳ್ತಾನೆ. ಅವರ ಆತ್ಮ ನಷ್ಟವಾಗತ್ತೆ ಅಂತ, ಅಂದ್ರೆ ತಮ್ಮನ್ನ ತಾವು ಹೀನೈಸಿಕೊಳ್ಳುವಂತಹದ್ದು. ಅದರಿಂದ ಈ ಆತ್ಮದಿಂದಲೇ ನಾವು ನಮ್ಮನ್ನ ಉನ್ನತೀಕರಣಗೊಳಿಸಿಕೊಳ್ಬಹುದು, ಇಲ್ಲ ನಮ್ಮನ್ನು ನಾವು ಹೀನೈಸಿಕೊಳ್ಬಹುದು. ಅದರಿಂದ ಇಲ್ಲ ಅವನು ಹೇಳ್ತಾ ಇದ್ದಾನೆ ಏನಂದ್ರೆ, ಇಂತಹ ನಿರ್ಣಯಗಳನ್ನ ಯಾರು ಮಾಡ್ತಾರೆ ಅಂಥವರು ನಷ್ಟಾತ್ಮರು, ರಾಕ್ಷಸಿ ಸ್ವಭಾವದವರು. ಅವರಿಗೆ ಬುದ್ಧಿ ಅನ್ನುವಂಥದ್ದು ಭಗವಂತನಲ್ಲಿ ಇಲ್ಲ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಸುಮ್ಮನೆ ಹೋಗಿ ಬೇರೆಯವರಿಗೆ ತೊಂದರೆ ಕೊಡೋದು, ಬಾಂಬ್ ಹಾಕೋದು, ಬೇರೆ ಇದು ಮಾಡೋದು ಅಲ್ವಾ, ಹೀಗೆ ಬೇರೆಯವರಿಗೆ ಆ ತರಹದ ನಷ್ಟಾತ್ಮರು ಕೆಲವರು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾರೆ, ತೊಂದರೆ ಕೊಡುವಂತಹ ಕೆಲಸಗಳು ಬೇರೆಯವರಿಗೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಛಾಯಾ ಮಾತಾಜಿ, ಹರೇ ಕೃಷ್ಣ. ಧನ್ಯ ಮಾತಾಜಿ ಓದ್ತೀರಾ? ನಿಖಿತಾ ಮಾತಾಜಿ ಓದ್ತೀರಾ? ನಾನು ಓದ್ತೇನೆ ಪ್ರಭುಜಿ. ಓದಿ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾನದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶ್ವಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ತೃಪ್ತಿಯೇ ಆಗದ ಕಾಮ, ಯಾಕಂದ್ರೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುವುದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಡಂಬ, ಒಣ ಪ್ರತಿಷ್ಠೆ ಅಲ್ವಾ, ಅಹಂಕಾರ, ಮದ ಅಥವಾ ಒಣ ಪ್ರತಿಷ್ಠೆ. ಒಣ ಪ್ರತಿಷ್ಠೆ ಅಂದ್ರೆ ಮಿಥ್ಯಾಹಂಕಾರ, ಸುಳ್ಳು, ಉನ್ಮಾದ ಅಂದ್ರೆ ಮೈ ಮರೆಯುವಂಥದ್ದು, ಅತಿಯಾದ ಇದು ಮಾಡುವಂಥ ಆ ಇದರಲ್ಲಿ ಕಾಮದಲ್ಲಿ ಅತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು. ಆ ರೀತಿ ಅಸುರಿ ಸ್ವಭಾವದವರು ಏನ್ ಮಾಡ್ತಾರೆ, ಮೋಹ ಅಂದ್ರೆ ಅವರು ಭ್ರಮೆಗೊಳಗಾಗ್ತಾರೆ, ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗ್ತಾರೆ, ಈ ಅಶುಚಿ ಕರ್ಮಗಳು, ಶುಚಿ ಎಲ್ಲದ ಕರ್ಮಗಳನ್ನ ಮಾಡ್ತಾರೆ. ಅದರಿಂದ ಈ ಭಕ್ತಿಯದು ಮುಖ್ಯವಾಗಿ 4, ಒಂದು ಅನೈತಿಕ ಸಂಬಂಧಗಳು, ಇನ್ನೊಂದು ಈ ಜೂಜಾಟ, ಇಂಟಾಕ್ಸಿಕೇಶನ್, ನಶೆ ಮಾಡುವಂತಹದ್ದು, ಮತ್ತೆ ಮಾಂಸ ಭಕ್ಷಣೆ. ಇದು ಯಾವುದು ಶುಚಿಯಾದ ಕೆಲಸಗಳಲ್ಲ. ಅಶುಚಿ ಕರ್ಮಗಳು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. ಅಶಾಶ್ವತವಾದ ವಿಷಯಗಳಲ್ಲಿ ಅವರು ಆಕರ್ಷಿತರಾಗ್ತಾರೆ. ಆ ರೀತಿಯಾಗಿ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಇದನ್ನ ನಾವು ನಿಲ್ಲಿಸಬೇಕಾಗತ್ತೆ. ಚಿಂತಾಮ ಪರಿಮೇಯಾಂಚ ಪ್ರಲಯಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಹರೇ ಕೃಷ್ಣ. ಯಾರಾದರೂ ಓದದೇ ಇರುವವರು? ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಹರೇ ಕೃಷ್ಣ. ಇದು ಕಾರಣ ಆಗತ್ತೆ, ಮೋಸ ಮಾಡ್ತಾರೆ. ಅಜಾಮಿಳ ವೇಶ್ಯ ಸಂಘಕ್ಕೆ ಬಂದಾಗ ಅವನು ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಂತೆ. ಅವನು ಕಡೆಗೆ ಬೇರೆಯವರಿಗೆ ಮೋಸ, ದುಡ್ಡು ಬೇಕಾಗತ್ತಲ್ಲ ಅವಳ ಜೊತೆ ಬದುಕಲಿಕ್ಕೆ, ಅವಳ ಆಸೆಗಳನ್ನ ಪೂರೈಸಲಿಕ್ಕೆ. ಆ ರೀತಿಯಾಗಿ ಅವನು ಮಾಡ್ತಾ ಇದ್ದ. ಆವಾಗ ಅನ್ಯಾಯವಾಗಿ ಹಣ ಸಂದಾಯ ಮಾಡ್ತಾ ಇದ್ದ. ಅವನು ಆಕ್ಚುಲಿ ನರಕಕ್ಕೆ ಹೋಗುವವನು. ಆದ್ರೆ ಒಂದು ನಾರಾಯಣನ ಹೆಸರು ಅಲ್ಲಿ ಅವನನ್ನ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡುತ್ತೆ ಅವನ ಜೀವನವನ್ನು. ಆಮೇಲೆ ಅವನು ಭಕ್ತಿಯನ್ನ ಮಾಡಿಕೊಂಡು ಪರಿಶುದ್ಧನಾಗಿಯೇ ಆಮೇಲೆ ಹೋಗ್ತಾನೆ. ಕಾಮಕ್ರೋಧಗಳಲ್ಲಿ ಅವರು ತನ್ಮಯರಾಗ್ತಾರೆ. ಇಂದ್ರಿಯ ತೃಪ್ತಿಗಾಗಿ ಹೀಗೆ ಆ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ. ಅಂದ್ರೆ
ಈ ಸೋಷಿಯಲ್ ಸ್ಟೇಟಸ್ ಅಂತ ಹೇಳ್ತಾರಲ್ಲ ಇಲ್ಲಿ, ಈಗಿನ ಕಾಲದಲ್ಲಿ ನಾವು ನಮ್ಮ ಹೇಗೆ ಸೋಷಿಯಲ್ ಸ್ಟೇಟಸ್ ಇರುತ್ತೆ, ಯಾರ ಹತ್ರ ದುಡ್ಡು ಜಾಸ್ತಿ ಇದೆ, ಯಾರು ಶೋಕಿ ಮಾಡ್ತಾರೆ, ಅಥವಾ ಯಾರು ಈ ರೀತಿಯಾಗಿ ಅವರಿಗೆ ಅಂದ್ರೆ ಅದು ಒಂಥರ ಏನೋ ಅಂದ್ರೆ ಈಗ ಈ ನಶೆ, ಆಲ್ಕೋಹಾಲ್ ಅದು ಇದು ಅವ್ರು ಸ್ವೀಕಾರ ಮಾಡ್ತಾರೆ, ಅದು ಒಂದು ಸ್ಟೇಟಸ್ ಸಿಂಬಾಲ್. ಓ ನಾನು ಅಷ್ಟು ಮಾಡ್ತೇನೆ, ನಾನು ಅದನ್ನು ಮಾಡ್ತೇನೆ, ಇದು ಮಾಡ್ತೇನೆ ಅನ್ನುವಂಥದ್ದು ಅಳೆಯಲಾಗದ. ಆದರೆ ಅವರಿಗೆ ಯಾವಾಗಲೂ ಏನಾಗುತ್ತೆ ಅಂದ್ರೆ ಆತಂಕ, ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ ಇದ್ದೇ ಇರುತ್ತೆ. ಆ ಥರ ಮಾಡುವಾಗ ಆತಂಕ ಇರುತ್ತೆ. ಆತಂಕದಿಂದ, ಯಾಕೆಂದ್ರೆ ನಾವು ಹೆಚ್ಚು ದುಡ್ಡನ್ನು ದುಡಿಲಿಕ್ಕೆ ಹೋದ್ರೂ ಆತಂಕ ಇರುತ್ತೆ, ಅಥವಾ ನಾವು ಇದೇ ಯಾವುದೇ ರೀತಿ ಕೆಲಸಗಳನ್ನ ಮಾಡಿದ್ರು ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆ ನಾನು ಈ ರೀತಿ ಮಾಡಿದೆ ಅನ್ನುವಂಥದ್ದು ಒಂದು ಕಡೆ ಇದ್ದೇ ಇರುತ್ತೆ. ಅದರಿಂದ ಆದರೂ ಸಹಿತ ಅವರು ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಗ್ತಾರೆ. ಬಯಕೆಗಳು, ಆಸೆಗಳು ಅಂತ ಅದರ ಬಲೆಯಲ್ಲಿ ಅವರು ಸಿಕ್ಕಿ ಕಾಮ ಕ್ರೋಧಗಳಲ್ಲಿ ತನ್ಮಯರಾಗ್ತಾರೆ. ಇದಮದ್ಯಂ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನಂ ವಿಮೋಹಿತಃ. ಹರೇ ಕೃಷ್ಣ. ಓದಿ ಮಾತಾಜಿ, ಚೈತ್ರ ಮಾತಾಜಿ. ಅಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಮೋದ ಪಡುವೆನು ಅಂದ್ರೆ ಆನಂದ. ಅಂದ್ರೆ ಅಲ್ಲೇ ಖುಷಿ ಪಡುವಂಥದ್ದು. ಖುಷಿ ಅಂದ್ರೆ ಅದೇನು ನಿಜವಾದ ಖುಷಿ ಅಲ್ಲ, ಅದು ಒಂಥರ ಇತರರಿಗೆ ಹೀನೈಸುವ ಖುಷಿಯಾಗಿರುತ್ತೆ. ಆ ರೀತಿಯಾಗಿ ಒಂದಿಷ್ಟು ದಾನ ಅವರು ಕೆಲವರು ಮಾಡ್ತಾರೆ ಈ ತರ. ಅಂದ್ರೆ ಏನು, ನನಗೆ ಸುಖ ಸಿಗ್ಬೇಕು ಅಥವಾ ತೋರಿಸ್ಕೊಳ್ಲಿಕ್ಕೆ, ಅವನ ಹತ್ರ ದುಡ್ಡಿದೆ, ಯಾರು ಸಾಯಿಲಿ, ಏನಾದ್ರು ಸ್ವಲ್ಪ ದಾನ ಮಾಡೋಣಪ್ಪ, ನಾನು ಇಷ್ಟು ದುಡ್ದಿದ್ದೇನೆ ಅಂತ ಬೇರೆಯವ್ರು ನನ್ನ ಮೇಲೆ ಕಣ್ಣಾಕ್ಬಿಡ್ತಾರೆ. ಸ್ವಲ್ಪ ಆದ್ರೂ ಕೊಡೋಣ ಅಂತ ತೋರಿಸ್ಲಿಕ್ಕೆ ಅಂತ ಸ್ವಲ್ಪ ಕೊಡ್ತಾರೆ, ಬೇರೆಯವ್ರಿಗೆ ತೋರಿಸ್ಲಿಕ್ಕೆ ಅಂತ. ಯಾಗನೂ ಮಾಡ್ತಾರೆ ಕೆಲವರೆಲ್ಲ. ಯಾಕೆ, ಸ್ವಲ್ಪ ಏನಾದ್ರು ಇದ್ದಿದ್ದೆಲ್ಲ ಸ್ವಲ್ಪ ಕಾಪಾಡ್ಕೊಳ್ಬೇಕು, ಹೆಂಗಾದ್ರು ಮಾಡಿ ಅಂತ. ಆ ಥರ ಕೆಲವರು. ಮತ್ತೆ ಕೆಲವರಿಗೆ ತನ್ನ ಸುತ್ತ ಇರುವವರೆಲ್ಲ ತಂದೆ ಸ್ಟೇಟಸ್ಸಿನವ್ರು ಇರಬೇಕು, ಬೇರೆಯವ್ರ ಜೊತೆ ನಾವು ಅಂದ್ರೆ ಸಂಬಂಧ ಅಥವಾ ಈ ಏನ್ ಹೇಳ್ತೇವೆ ಅವ್ರ ಜೊತೆ ನಾವು ವ್ಯವಹಾರ ಇದನ್ನ ಇಟ್ಕೊಳ್ುವಂಥದ್ದು, ಶ್ರೀಮಂತರೇ ಇರುವಂಥವ್ರು ಎಲ್ಲರೂ. ಅಥವಾ ಯಾರಾದ್ರೂ ನಮ್ಮ ಇದರಲ್ಲಿ ಅಡ್ಡ ಬಂದ್ರೆ ಅವರಿಗೆ ನಾನು ಕೊಂದು ಬಿಡ್ತೇನೆ ಅನ್ನುವಂಥದ್ದು. ಈ ರೀತಿಯಾಗಿ ಎಲ್ಲ ನೋಡಿ ಕಲಿಯುಗದಲ್ಲಿ ನಡೀತಾ ಇದೆ. ನೀವು ಇದನ್ನ ನೋಡ್ಬೋದು. ಇವತ್ತು ಎಷ್ಟು ಇದಿದೆ ಅಂದ್ರೆ, ಇದು ಯಾವಾಗ ಭಗವಂತ ಹೇಳಿದ್ದು, ಎಷ್ಟು ಲಕ್ಷ ವರ್ಷಗಳ ಹಿಂದೆ ಭಗವಂತ ಹೇಳಿದ್ದು ಭಗವದ್ಗೀತೆಯಲ್ಲಿ. ಕಲಿಯುಗದಲ್ಲಿ ಇದು ರಾಕ್ಷಸಿ ಸ್ವಭಾವದವರು ಹೇಗೆ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೋದು. ಸೊ ಇದು ಆ ರೀತಿಯಾಗಿ ಅವರು ಆಲೋಚನೆ ಮಾಡ್ತಾರೆ. ಕಾಮವೇ ಪ್ರತಿಯೊಂದಕ್ಕೂ ಕಾರಣ ಅಂತ ಅವರು ಆಲೋಚನೆ ಮಾಡ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಸೊ ಭಗವಂತ ಕ್ಲಿಯರ್ ಆಗಿ ಹೇಳಿದಾನೆ ಅವ್ರಿಗೆ ಏನಾಗತ್ತೆ ಅಂತ. ನಮಗೆ ನಾವು ವರಿ ಮಾಡೋದು ಬೇಡ. ಕೆಲವರು ಅಷ್ಟೊಂದು ಶ್ರೀಮಂತರು ಇದ್ದಾರಲ್ಲ, ಅವ್ರಿಗೆ ಅಷ್ಟು ಮತ್ತೆ ಅವ್ರು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಆದ್ರೂ ಅವರಷ್ಟೊಂದು ದುಡ್ಡು ಹೇಗಿದೆ ಅಂತ ಕೆಲವೊಂದು ಟೈಮ್ ನಾವು ಆಲೋಚನೆ ಮಾಡ್ಬೋದು. ಆದ್ರೆ ಏನಾಗತ್ತೆ ಅಂದ್ರೆ, ಯಾವುದೋ ಒಂದು
ಹಿಂದಿನ ಜನ್ಮದ ಸುಕೃತ ಇವತ್ತು ಸ್ವಲ್ಪ ದುಡ್ಡು ಇರ್ಬೋದು ಅವ್ರ ಹತ್ರ, ಆದರೆ ಅದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಮುಂದೆ ಅವರು ಖಂಡಿತವಾಗಿಯೂ ಅವನು ಹೇಳ್ತಾನೆ ಏನು, ಈ ರೀತಿಯಾಗಿ ಅಸುರಿ ಸ್ವಭಾವವನ್ನು ಹೊಂದಿರುವಂಥವರು ಆತಂಕಗಳಿಂದ ಭ್ರಾಂತರಾಗಿ ಖಂಡಿತವಾಗಿಯೂ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗ್ತಾರೆ. ಅವರಿಗೆ ಇಂದ್ರಿಯ ತೃಪ್ತಿ ಅದರಲ್ಲೇ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಆಮೇಲೆ ಅವರು ನರಕಕ್ಕೆ ಬೀಳ್ತಾರೆ. ಇದು ಖಂಡಿತವಾಗಿಯೂ ಆಗುವಂತಹದ್ದು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಸ್ವಲ್ಪ ಪ್ರಾಬ್ಲಮ್. ಓಕೆ. ಓಕೆ. ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ಅಳಿಯುವುದು ಅಂದ್ರೆ ಹೀಯಾಳಿಸುವುದು, ಹೀಯಾಳಿಸಿ ಮಾತನಾಡ್ತಾರೆ. ಹೀಯಾಳಿಸುವುದು ಅಂತ ಗೊತ್ತಿದೆಯಲ್ಲ ಮಾತಾಜಿ, ಕೆಟ್ಟದಾಗಿ ಮಾತಾಡುವಂತದ್ದ. ಹೌದು ಪ್ರಭುಜಿ. ಸೊ ಆ ರೀತಿಯಾಗಿ ಈ ಅಸುರಿ ಸ್ವಭಾವದವ್ರು ಏನ್ ಮಾಡ್ತಾರೆ, ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅವರು ದಿಗ್ಭ್ರಾಂತರಾಗೋದಂದ್ರೆ ಏನು, ಮಾಯೆ ಅಡಿಯಲ್ಲಿ ಬಂದಿರೋದ್ರಿಂದ ಅವರಿಗೆ ನಾನೇನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಮೈಮೇಲಿನ ಎಚ್ಚರಿಕೆ ಸಹಿತ ನಾವು ಹೇಳ್ತೀವಲ್ಲ, ಮೈಮೇಲೆ ಎಚ್ಚರಿ ಇರಬೇಕು ಅಂತ. ಸೊ ಆ ರೀತಿಯಾದ ಎಚ್ಚರಿ ಇರುವುದಿಲ್ಲ. ಎಚ್ಚರನ್ನ ಅವರು ಕಳ್ಕೊಂಡಿರ್ತಾರೆ, ಮಾಡ್ತಾ ಇರ್ತಾರೆ, ಕಾಮದ ಹಿಂದೆ ಓಡ್ತಾರೆ. ಅವರು ಆ ರೀತಿ ಮಾಡೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಅವರು ಅವರ ದೇಹದಲ್ಲಿರುವಂತಹ ಪರಮಾತ್ಮನ ಮತ್ತೆ ಇನ್ನೊಬ್ಬರ ದೇಹದಲ್ಲಿರುವಂತಹ ಪರಮಾತ್ಮನನ್ನ ಅವರು ದ್ವೇಷ ಮಾಡಿ ಧರ್ಮವನ್ನೇ ಹಳೆದು ಮಾತನಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ಅವರೇ ಕಾರಣ ಏನು ಅಷ್ಟೇ, ಧರ್ಮವನ್ನ ಹಳಿತಾ ಇದ್ದಾರೆ ಅಂದ್ರೆ ಭಗವಂತನನ್ನೇ ಹಿಂಸಿಸ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನನ್ನ ದ್ವೇಷಿಸಿ ಅವರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ತಾನಹಂ ದ್ವಿಷತಃ ಕ್ರೂರ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಶ್ರಮಶುಭಾನ್ ಆಸುರೀಶ್ವೇನ ಯೋನಿಷು. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಸೂಯಪರರು, ಕ್ರೂರರು, ನಾರದಮರು ಆದವರನ್ನು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವರು ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಅವನು. ಯಾರು ಈ ರೀತಿಯಾಗಿ ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನ ಯಾರು ಈ ಆಸುರಿ ಸ್ವಭಾವದಲ್ಲಿ ಇರ್ತಾರೆ ಅವರನ್ನ ಮತ್ತೆ ಮತ್ತೆ ಅವನು ನಿರಂತರವಾಗಿ ಅಂದ್ರೆ ಏನು, ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಅವನು ಮತ್ತೆ ಮತ್ತೆ ಕಳಿಸ್ತಾ ಇರ್ತಾನೆ ಐಹಿಕ ಅಸ್ತಿತ್ವದ ಸಾಗರಕ್ಕೆ. ಐಹಿಕ ಅಸ್ತಿತ್ವ ಸಾಗರ ನಾವು ಹೇಳ್ತೀವಲ್ಲ, ಇದು ಭೌತಿಕ ಜೀವನ, ಭೌತಿಕ ಈ ನಾವು ಸಂಸಾರ ಸಾಗರ, ಐಹಿಕ ಸಂಸಾರ ಸಾಗರದಿಂದ ನಾವು ಹೊರಗೆ ಹೋಗ್ಬೇಕು ಅನ್ನುವಂಥ. ಆದರೆ ಇಲ್ಲಿ ಅವನು ಮತ್ತೆ ಮತ್ತೆ ತಳ್ತಾನೆ, ಆಸುರಿ ಜೀವ ವರ್ಗಗಳಲ್ಲಿಗೆ ಅವನ್ನ ತಳ್ತಾನೆ. ಆಸುರಿ ಜೀವಗಳು ಇನ್ನೂ ಬೇರೆ ಬೇರೆ ರೀತಿಯಾಗಿದೆ. ಆಸುರಿ ಜೀವ ವರ್ಗಗಳು ಮನುಷ್ಯರು ಆಗ್ಲಿಕ್ಕಿಲ್ಲ, ರಾಕ್ಷಸರು ಅಥವಾ ಯಾವುದೋ ರೀತಿಯ ಕೆಟ್ಟ ಕ್ರಿಮಿ ಕೀಟಗಳು ಏನೋ ಆಗುವಂತಹದ್ದು, ಅದು ನಮಗೆ ಗೊತ್ತಿಲ್ಲ. ಆ ರೀತಿಯಾಗಿ ಭಗವಂತ ನಮ್ಮನ್ನ ಮತ್ತೆ ಮತ್ತೆ ತಳ್ತಾ ಇರ್ತಾನೆ ಇಲ್ಲಿಗೆ ಹೊರತು ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಆಸುರೀಂ ಯೋ ನ ಮಾಪನ್ನ ಮೂಢಾ ಜನ್ಮನಿ ಮಾಮ ಪ್ರಾಪ್ಯ ಇವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಓಕೆ, ದೇವರಾಜ್ ಪೂಜಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ಅಸುರು ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದು ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮ ಗತಿಗೆ ಇಳಿಯುತ್ತಾರೆ ಕೆಳಗೆ. ಅಧಮಗತಿಗೆ ಇಳಿಯುತ್ತಾರೆ. ಅಧಮ ಅಂದ್ರೆ ಏನು, ಪೂರ್ತಿಯಾಗಿ ಕೆಳಗೆ ಬೀಳುವಂತಹದ್ದು. ಸೊ ಅಧಮ ಅಂದ್ರೆ ಅವರು ನರಕಲೋಕಗಳಿಗೆ ಹೋಗುವಂತಹದ್ದು. ಕುಂತಿಯ ಮಗ, ಅದರಿಂದ ಅವನು ಹೇಳ್ತಾನೆ
ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟಿ ಇಂತಹ ಜನರು ಪದೇ ಪದೇ ಅವರು ಅಂತಹದೇ ಪಾಪಗಳನ್ನ ಮಾಡಿಕೊಂಡು ಅಂತಹಲ್ಲೇ ಹುಟ್ಟಿದ್ರೆ ಅವರು ನನ್ನ ಬಳಿಗೆ ಎಂದಿಗೂ ಬರಲಾರರು. ಭಗವಂತನ ಧಾಮವನ್ನು ಅವರು ಸೇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಂ ಕಾಮಃ ಕ್ರೋಧಸ್ತಥಾ ಲೋಭಂ ತಸ್ಮಾದೇ ತತ್ರಯಂ ತ್ಯಜೇತ್. ಅಂಜನಾ ಪೂಜಾರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನರಕಕ್ಕೆ ಮೂರು ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಕಾಮ, ಕ್ರೋಧ, ಲೋಭಗಳನ್ನ ಬಿಟ್ರೆ ಮಾತ್ರ ನಾವು ನರಕದ ದ್ವಾರಗಳಿಂದ ತಪ್ಪಿಸ್ಕೊಳ್ಬಹುದು. ಕಾಮ, ಕ್ರೋಧ, ಲೋಭ ಅಂದ್ರೆ ಈ ಲೋಭಿ, ಅತಿಯಾಸೆ, ಕ್ರೋಧ ಕೋಪ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಕಾಮದಿಂದ ಬರುವಂತಹದ್ದು. ಅದರಿಂದ ಈ ಮೂರು ವಿಷಯಗಳು ನರಕದ ದ್ವಾರಗಳು ಅನ್ನೋದನ್ನು ಅವನು ಹೇಳಿದ್ದಾನೆ. ಆತ್ಮದ ಅವನತಿಗೆ ಅವು ಕಾರಣವಾಗತ್ತೆ. ಆತ್ಮವನ್ನ ನಾವು ಹಿನೈಸಿಕೊಳ್ಳುವಂತಹ ಕೆಲಸಗಳು ಅದರಿಂದ ಆಗತ್ತೆ. ಅಂತಹ ಕೆಲಸಗಳನ್ನು ನಾವು ಮಾಡಬಾರದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚಾರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಹರೇ ಕೃಷ್ಣ. ಆ ರೀತಿಯಾಗಿ ಮಾಡಬೇಕು. ನಿಷ್ಕಾಮ ಕರ್ಮವನ್ನ ಮಾಡಬೇಕು, ಭಗವಂತನ ಸೇವೆಯನ್ನ ಮಾಡಬೇಕು, ಹರಿಭಕ್ತಿಯನ್ನ ಮಾಡಬೇಕು, ಹರಿನಾಮ ಸ್ಮರಣೆಯನ್ನ ಮಾಡಬೇಕು, ಮನಸ್ಸನ್ನ ನಿಗ್ರಹಿಸಬೇಕು. ಆ ರೀತಿ ಮಾಡೋದ್ರಿಂದ ಅವನು ಕ್ರಮೇಣವಾಗಿ ಪರಮಗತಿಯನ್ನ ಹೊಂದುತ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ಭಗವಂತನೇ ಹೇಳಿರುವಂತಹದ್ದು ಇಲ್ಲಿ. ಅದರಿಂದ ಈ ನರಕದ ದ್ವಾರಗಳಿಂದ ಯಾರು ತಪ್ಪಿಸ್ಕೊಳ್ತಾನೆ? ಕಾಮ, ಕ್ರೋಧ, ಲೋಭ ಮಾಡದೇ ಇರುವಂಥವನು. ಅದರಿಂದ ಅವನು ತನ್ನ ಕ್ರಮೇಣ ಪರಮಗತಿ ಅಂದ್ರೆ ಪರಂಧಾಮನ ಹತ್ರ ಹೋಗುವಂತಹದ್ದು, ವೈಕುಂಠಕ್ಕೆ ಹೋಗುವಂತಹದ್ದು. ಯಶಾಸ್ತ್ರವಿಧಿಮಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ವೀಣಾ ಶ್ರೀ ಮಾತಾಜಿ. ಹರೇ ಕೃಷ್ಣ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಹೇಗೆ ನಮಗೆ ಯಾವ್ಯಾವ ಕರ್ತವ್ಯಗಳನ್ನ ವಿಧಿಸಲಾಗಿದೆ, ಆ ರೀತಿಯಾದ ಕರ್ತವ್ಯ ನಾವು ಮಾಡಿಲ್ಲ ಅಂದ್ರೆ, ಶಾಸ್ತ್ರಗಳಿಗೆ ಹೇಳಿದ ಹಾಗೆ ನಾವು ಅದನ್ನು ಅನುಸರಿಸಿಲ್ಲ ಅಂತ ಹೇಳಿದ್ರೆ ಅವನಿಗೆ ಪರಿಪೂರ್ಣತೆಯೂ ಸಿಗೋದಿಲ್ಲ, ನಿಜವಾದ ಸುಖ ಸಿಗುವುದಿಲ್ಲ, ಪರಮಗತಿಯೂ ದೊರೆಯುವುದಿಲ್ಲ. ಅದರಿಂದ ಸರಿಯಾದ ಗುರುವಿನ ಆಶ್ರಯದಲ್ಲಿ ನಾವು ಕೇಳಿ ಹೀಗೆ ಮಾಡ್ಬೇಕಾ ಮಾಡಬಾರ್ದು ಅಂತ ಅನ್ನೋದನ್ನ ಕೇಳಿಕೊಂಡು ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಅದು ನಮ್ಮನ್ನ ಪರಮಗತಿಗೆ ಕರ್ಕೊಂಡು ಹೋಗುತ್ತೆ. ಗುರು ಅನ್ನುವಂಥವನು ಭಗವಂತನ ನೇರ ಪ್ರತಿನಿಧಿ ಆಗ್ತಾನೆ. ಅದರಿಂದ ಅವನು ಗುರು, ಪರಂಪರೆಯಿಂದ ಬಂದಂತ ಗುರು ಏನ್ ಮಾಡ್ತಾನೆ? ಭಗವಂತನಿಂದ ಬಂದಿರುವ ಸಂದೇಶವನ್ನೇ ಅವನು ಭಕ್ತರಿಗೆ ಹೇಳ್ತಾನೆ. ಶಾಸ್ತ್ರದ ರೆಫರೆನ್ಸ್ ಇಲ್ದೇನೆ, ಆಧಾರ ಇಲ್ದೇನೆ ಅವನು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವುದಿಲ್ಲ. ಸೊ ಆದ್ರಿಂದ ನಾವೇನ್ ಮಾಡಬೇಕು? ಶಾಸ್ತ್ರ ವಿಧಿಗಳನ್ನ ಅನುಸರಿಸಿ ನಾವು ಆ ರೀತಿ ಮಾಡಿದರೆ, ಕರ್ಮ ಮಾಡಿದರೆ ಅವನಿಗೆ ಪರಿಪೂರ್ಣತೆ ಸಿಗತ್ತೆ, ಸುಖ ಸಿಗತ್ತೆ, ಪರಮಗತಿ ಸಿಗತ್ತೆ ಅನ್ನಂತ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರಂ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಹರೇ ಕೃಷ್ಣ. ಕೆ ಸರಳ ಮಾತಾಜಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿರ್ಬಂಧನೆಗಳನ್ನು
ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಶಾಸ್ತ್ರದಲ್ಲಿ ಹೇಗಿರುತ್ತೆ ಆ ರೀತಿಯಾಗಿ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ. ಸಾತ್ವಿಕ ರಾಜಸ ತಾಮಸಗಳ ಬಗ್ಗೆ ಅದೇ ಶಾಸ್ತ್ರ ಹೇಳುವಂಥದ್ದು. ಮತ್ತೆ ಕಾಮ್ಯಕರ್ಮ ನಿಷ್ಕಾಮ ಕರ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. ಜ್ಞಾನ ಯೋಗದ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಇದು ಜ್ಞಾನ. ಈಗ ಅವನು ಹೇಳ್ತಾ ಇದ್ದಾನೆ ಹೇಗೆ ನಾವು ಮಾಡಬೇಕು, ಹೇಗೆ ನಾವು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ, ನಾವು ಯಾವುದನ್ನ ಕರ್ಮ ಅಕರ್ಮ ವಿಕರ್ಮಗಳ ಬಗ್ಗೆ. ವಿಕರ್ಮ ಅನ್ನೋದು ಮಾಡದೇ ಇರುವಂತಹ ಕರ್ಮಗಳು, ಅದು ಶಾಸ್ತ್ರ ಹೇಳುತ್ತೆ ಅದನ್ನು ಮಾಡಬಾರ್ದು, ನಾವು ಅಂತಹ ಕರ್ಮಗಳನ್ನು ಮಾಡಬಾರ್ದು. ಆದರೆ ಇವತ್ತಿನ ದಿನ ಹಾಗಿಲ್ಲ, ಅಂತಹ ಕರ್ಮಗಳನ್ನೇ ಜಾಸ್ತಿ ಮಾಡ್ತಾರೆ ಪ್ರತಿಯೊಂದು ಜೀವಿಯು. ಇಂತಹ ನಿಯಮಗಳನ್ನು ತಿಳ್ಕೊಂಡ ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುತ್ತದೆ. ಆ ರೀತಿ ಅವನು ಕ್ರಮೇಣವಾಗಿ ತನ್ನನ್ನು ತಾನು ಉದ್ಧರಿಸಿಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಯಾಕೆಂದ್ರೆ ಅದು ಹೇಗೆ ಅಂದರೆ ಗುರುವಿನ ಬಳಿಗೆ ಹೋಗಿ ಕೇಳುವುದರ ಮುಖಾಂತರ. ಕೃಷ್ಣನು ಸಹಿತ 18 ವರ್ಷ ಆದಮೇಲೆ ಕಂಸನನ್ನು ವಧಿಸಿದ ಮೇಲೆ ಅವರು ಸಂದೀಪನಿ ಆಶ್ರಮಕ್ಕೆ ಹೋಗ್ತಾರೆ. ಸಂದೀಪನಿ ಆಶ್ರಮದಲ್ಲಿ ಅವನು ಶಾಸ್ತ್ರಾಭ್ಯಾಸವನ್ನು ಮಾಡ್ತಾನೆ. ಯಾಕೆ ಅವನಿಗೆ ಮಾಡಬೇಕು? ಭಗವಂತ ಅವನಿಗೆ ಎಲ್ಲ ಜ್ಞಾನ ಅವನ ಹತ್ರ ಇದೆ, ಆದರೆ ಅದನ್ನು ನಮಗೆ ತೋರಿಸೋದಕ್ಕೋಸ್ಕರ ಅವನು ಆ ರೀತಿಯಾಗಿ ಮಾಡ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಅಧ್ಯಾಯ ಮುಗಿಯುತ್ತೆ. ನಾಳೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಅದಾದ್ಮೇಲೆ ಕೊನೆಯದಾಗಿ ಭಗವಂತನ ಏನೇನು ವರ್ಡಿಕ್ಟ್ಸ್ ಇದೆ ಅಂತ 18ನೇ ಅಧ್ಯಾಯದಲ್ಲಿ ಅವನ ಅಂತಿಮ ಅಭಿಪ್ರಾಯಗಳು. ಹರೇ ಕೃಷ್ಣ. ಧನ್ಯವಾದಗಳು. ಪ್ರತಿಭಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರೆ ಹಾಕಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವೆಲ್ಲ ಈಗ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಯಾಕೆಂದ್ರೆ ನಮ್ಮನ್ನ ರಕ್ಷಣೆ ಮಾಡುವುದು ಇದು. ಖಂಡಿತವಾಗಿಯೂ ರಕ್ಷಣೆ ಮಾಡುತ್ತೆ. ಯಾವುದಾದ್ರೂ ರೀತಿಯಲ್ಲಿ ಭಗವಂತ ಸಹಾಯ ಮಾಡ್ತಾನೆ, ಹೇಗೇಗೋ ಮಾಡ್ತಾನೆ, ಅದು ನಮಗೆ ಗೊತ್ತಾಗಲ್ಲ. ಅದರಿಂದ ನಾಮಕ್ಕೆ ಶರಣಾಗಬೇಕು ಅಂತ ನಾಮನಿಷ್ಠದ ಪ್ರಭುಜಿಯವರು ಯಾವಾಗಲೂ ಹೇಳ್ತಾರೆ. ಹರಿನಾಮ ಇದೇ ಒಂದೇ ನಮಗೆ ದಾರಿ, ಬೇರೆ ದಾರಿ ಇಲ್ಲ ಅನ್ನುವಂಥದ್ದನ್ನು ಸಹಿತ ಶಾಸ್ತ್ರ ಹೇಳುತ್ತೆ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರ ಒಂದು ಶಾಸ್ತ್ರದ ರೀತಿ ನಾವು ನಡ್ಕೊಂಡು ಹೋಗುವಂತ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ,
हरे राम 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 हरे 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 कृष्ण 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 हरे 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 राम राम हरे हरे कृष्ण 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 हरे 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 राम 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 हरे हरे कृष्ण 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 हरे 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 राम राम हरे कृष्ण कृष्ण हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण ಧನ್ಯವಾದಗಳು ಎಲ್ರಿಗೂ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥಾಧಿಕ ಹರೇ ಕೃಷ್ಣ ಪ್ರಭುಜಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಎಲ್ರಿಗೂ ಶುಭರಾತ್ರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಕೇಳಿಸ್ತಾ ಇದೆಯಲ್ಲ ನನ್ನ ಸೌಂಡು?